ನಾನು ಸುಮಾರು 1.5 ವರ್ಷದಿಂದ ಡಯಾಲಿಸಿಸ್ ಪೇಷಂಟ್ ಆಗಿ ಬೆಳ್ತಂಗಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದೆ. ಕಳೆದ 1.5 ವರ್ಷದಿಂದ ಈ ಹಿಂದಿನ ಟೆಂಡರ್ ಕರೆದ ಕಂಪೆನಿ ಸಂಜೀವನಿ ಕಂಪೆನಿಯವರು ನಡೆಸುತ್ತಿದ್ದ ಡಯಾಲಿಸಿಸ್ ವ್ಯವಸ್ಥೆನೇ ಸರಿ ಇರಲಿಲ್ಲ. ನಾವು ಎಷ್ಟೋ ಮಂದಿ ಅಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಇದರಿಂದ ನಮಗೆ ರೋಸಿ ಹೋಗಿತ್ತು. ನಾವು ಆದ ಕಾರಣ ಈ ಸಲ ಬಂದ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ಸಚಿವರಿಗೆ ಹಾಗೂ ನಮ್ಮ ಮಾಜಿ ಶಾಸಕ ವಸಂತ್ ಬಂಗೇರವರಿಗೆ ಪ್ರತಿ ಸಲ ಫೋನ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಅವರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಆಸ್ಪತ್ರೆಗೆ ಬಂದು ನಮಗೆ ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದರು. ಇತ್ತೀಚೆಗೆ ಸಂಜೀವನಿ ಕಂಪೆನಿಯವರ ವ್ಯವಸ್ಥೆ ಸರಿಯಿಲ್ಲ ಎಂದು ನೆಪ್ರೋ ಪ್ರೈವೇಟ್ ಲಿಮಿಟೆಡ್ನವರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ. ಈಗ ನೆಪ್ರೋ ಕಂಪೆನಿಯವರು ಹೊಸ 16 ಮಿಷನ್ಗಳನ್ನು ತಂದಿದ್ದಾರೆ. ಇದಕ್ಕೆ ತುಂಬ ಸಹಕರಿಸಿದ್ದಂದರೆ ವಸಂತ್ ಬಂಗೇರ ಅವರು ಹಾಗೂ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸರ್ಕಾರ ಈಗಿರುವ ಸರ್ಕಾರ. ಇಲ್ಲಿಯ ನಮ್ಮ ಶಾಸಕರಿಗೆ ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಅವರು ನಮ್ಮ ಮನವಿಗೆ ಸ್ಪಂದಿಸಲೇ ಇಲ್ಲ. ನನಗೆ ತುಂಬ ಬೇಜಾರಾಯಿತು. ಕೊನೆಗೆ ಈ ಮಾಜಿ ಶಾಸಕರಿಗೆ ಹೇಳಿದಾಗ ಅವರು 2-3 ಸಲ ನಮ್ಮ ಮನವಿಗೆ ಸ್ಪಂದಿಸಿ ಬಂದು ನಮಗೆ ಆದಷ್ಟು ಪರಿಹಾರ ಒದಗಿಸಿದ್ದು. ಈಗ ನಮಗೆ ಶಾಶ್ವತ ಪರಿಹಾರ ಒದಗಿಸಿಕೊಟ್ಟಿದ್ದಾರೆ. ಅಂದರೆ ಇನ್ನು ಮುಂದಕ್ಕೆ ಡಯಾಲಿಸಿಸ್ನಲ್ಲಿ ಯಾವುದೇ ಸಮಸ್ಯೆ ಬರಲಾರದಂತ ನಮ್ಮ ನಂಬಿಕೆ. ಯಾಕೆಂದರೆ ಪ್ರತಿಯೊಂದು ಟ್ಯೂಬಿಂಗ್ಸ್ ಇರ್ಬೋದು, ಡಯಾಲೈಸರ್ ಇರ್ಬೋದು, ಅಥವಾ ಬೆಡ್ಡಿಗೆ ಹಾಕುವ ಮ್ಯಾಟ್ ಇರ್ಬೋದು, ಅದು ಎಲ್ಲ ಯೂಸ್ ಆ್ಯಂಡ್ ಥ್ರೋ. ಪ್ರತಿಯೊಂದು ಕೂಡ ಯೂಸ್ ಆ್ಯಂಡ್ ಥ್ರೋ ಸಿಸ್ಟಮ್ ಬಂದಿದೆ ಈಗ ನಮಗೆ. ಹಿಂದೆ ಇರುವ ಕಂಪೆನಿಗಳು ಬಳಸಿದ್ದನ್ನೇ ಬಳಸಿ ನಮಗೆ ಡಯಾಲಿಸಿಸ್ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ. ಇದರಿಂದ ತುಂಬ ರೋಗಿಗಳು ಮೃತಪಟ್ಟು ಕೂಡ ಮೃತರು ಆಗಿದ್ದಾರೆ. ಇತ್ತೀಚೆಗೆ 1-2 ಪೇಷಂಟ್ ಕೂಡ ಮೃತಪಟ್ಟರು. ಹೌದು. ಆದರೂ ಈಗ ಹೊಸ ಕಂಪೆನಿ ಬಂದ ಮೇಲೆ ಅಷ್ಟೊಂದು ಸಮಸ್ಯೆ ಇಲ್ಲ. ಈಗ ಇನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಗಬೇಕಷ್ಟೇ. ನಿನ್ನೆ ಏನೋ ಪೂಜೆ ಮಾಡಿದ್ದಾರೆ ಅಂತ, ಸೋಮವಾರ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊಸ ಕಟ್ಟಡಕ್ಕೆ. ಇನ್ನು 1 ವಾರದಲ್ಲಿ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದರೆ ಕಟ್ಟಡ ಕೂಡ ಡಯಾಲಿಸಿಸ್ ಸೆಂಟ್ರಿಗೆ ಹೊಸತಾಗ್ತದೆ. ಆಗ ನಮ್ಮಂತಹ ಹಲವಾರು ಬಡ ರೋಗಿಗಳಿಗೆ ಇದರಿಂದ ತುಂಬ ಅನುಕೂಲ ಆಗ್ತದೆ. ನಮ್ಮ ಮನವಿಗೆ ಇಷ್ಟೆಲ್ಲ ಸಹಕರಿಸಿದ ನಮ್ಮ ಮಾಜಿ ಶಾಸಕರಾದ ವಸಂತ್ ಬಂಗೇರರು ಹಾಗೂ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರದ ಮುಖ್ಯಮಂತ್ರಿಯವರಿಗೆ ನಾವು ರೋಗಿಗಳ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಫ್ರೀ, ಎಲ್ಲ ಉಚಿತ. ಇಂಜೆಕ್ಷನು ಪ್ರತಿಯೊಂದು ಯೂಸ್ ಆ್ಯಂಡ್ ಥ್ರೋ. ನಮಗೆ ಇಲ್ಲಿ ಎಲ್ಲ ಇದಾಗ್ತಾರೆ, ಇಲ್ಲಿ ಡಯಾಲಿಸಿಸ್ ಆದಮೇಲೆ ಒಂದು ಉಂಡೆ ಎಲ್ಲ ಆಗ್ತದೆ, ಅದು ಕೂಡ ಅಲ್ಲೇ ತೆಗೆದು ಅಲ್ಲೇ ಫ್ರೆಶ್, ಏನು ಇದಿಲ್ಲ, ಈಗ ಸಮಸ್ಯೆ ಇಲ್ಲ ನನಗೆ. ಇನ್ನೊಂದು ಇದಾಗಬೇಕು, ಏನು ಯು ಪಿ ಎಸ್ ಯಾಕೆಂದರೆ ಇಲ್ಲಿ ಈಗಿರುವ ಕಟ್ಟಡಕ್ಕೆ ಹಾಕಿದರೆ ಅದು ವೇಸ್ಟ್. ಇನ್ನು ಹೇಗೂ ಶಿಫ್ಟ್ ಆಗ್ತದಲ್ಲ ಹೊಸ ಕಟ್ಟಡಕ್ಕೆ, ಅದಕ್ಕೆ ಹಾಕ್ತೇನೆ ಅಂತ ಹೇಳಿದ್ದಾರೆ ಅವರು. ಮತ್ತು ಎಲ್ಲ ನಮ್ಮ ಬ್ಲಡ್ ಸ್ಯಾಂಪಲ್ ಕೂಡ ಇಲ್ಲಿ ಮಾಡೋದಿಲ್ಲ, ಸೀದಾ ಬ್ಯಾಂಗ್ಳೂರು. ನಮ್ಮ ಬ್ಲಡ್ ಸ್ಯಾಂಪಲ್ ಕೂಡ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ನಮಗೆ ಏನೋ ಇನ್ಸ್ಪೆಕ್ಷನ್ ಅದು ಇದೆಲ್ಲ ಏನಿದೆ ಅಂತ ಬ್ಯಾಂಗ್ಳೂರಿನ ಲ್ಯಾಬಲ್ಲಿ ಚೆಕಪ್ ಆಗಿ ಬರೋದು ಪ್ರತಿ ತಿಂಗಳು. ಅಂಥ ವ್ಯವಸ್ಥೆ ಇದೆ ನೆಪ್ರೋ ಕಂಪನಿಯವರು. ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಈಗ ಅಂತೂ ನಾವು ಕೇಳ್ಪಟ್ಟ ಮಟ್ಟಿಗೆ ನೆಪ್ರೋ ಕಂಪನಿ ತುಂಬ ಒಳ್ಳೆಯದು ಅಂತ ಕೇಳಿದ್ದೇವೆ. ಅದೇ ಥರ ವ್ಯವಸ್ಥೆ ಕೂಡ ಇದೆ ಈಗ. HCV ಇತ್ತೀಚೆಗೆ HCV ಅಂತ ಒಂದು HCV ಅಂದರೆ ಹೆಪಟೈಟಿಸ್ ಸಿ ವೈರಸ್. ಹೆಪಟೈಟಿಸಲ್ಲಿ ABCDE ಈ ಥರ 5 ವೈರಸ್ಗಳುಂಟು. ಅದರಲ್ಲಿ ನಮಗೆ ಹೆಚ್ಚಾಗಿ ಅಟ್ಯಾಕ್ ಆಗುವಂಥದ್ದು HCV. ಇದು ಯಾಕೆ ಬರುವುದಂದರೆ ಈ ಮಿಷಿನ್ಗಳನ್ನು ಅವರು ಸರ್ವಿಸ್ ಮಾಡಬೇಕು ಪ್ರತಿ ತಿಂಗಳು. ಈ ಹಿಂದಿನ ಕಂಪನಿ ಸರ್ವಿಸ್ ಮಾಡ್ತಾ ಇರಲಿಲ್ಲ, ಮತ್ತು ಆ ಮಿಷಿನ್ಗಳು 7-8 ವರ್ಷದ ಹಿಂದಿನವು. ಆದ್ದರಿಂದ ಏನಾಗ್ತದೆ, ಮಿಷಿನನ್ನು ಸರಿಯಾಗಿ ವಾಶ್ ಮಾಡದೇ ಇರುವ ಕಾರಣ ಈ ವೈರಸ್ಗಳು ನಮಗೆ ಅಟ್ಯಾಕ್ ಆಗ್ತದೆ ಪ್ರತಿಯೊಬ್ಬರಿಗೂ.
ಬಟ್ ಇದು ನಮಗೆ ರೋಗಿಗಳಿಗೆ ಯಾರಿಗೂ ಮಾಹಿತಿ ಇಲ್ಲದೆ ಸಾಧಾರಣ 20 ಪೇಷಂಟ್ಗಳು HCV ಆಗಿ ಕನ್ವರ್ಟ್ ಆಗಿದ್ದಾರೆ ಈಗ ಪೇಷಂಟ್ಗಳು. ಅವರಿಗೆಲ್ಲ ಮೊನ್ನೆ ನಾವು ಬಂಗೇರ್ ಹತ್ರ ಮಾತಾಡಿ ಇಲ್ಲಿ ಪಾಸಿಟಿವ್ ಇದ್ದವರಿಗೆ ಸಪ್ರೇಟ್ ಮಿಷಿನ್ ಆಗಬೇಕು, ಅದು ನೆಗೆಟಿವ್ ಇರುವವರಿಗೆ ಬೇರೆ, ಪಾಸಿಟಿವ್ ಇರುವವರಿಗೆ ಸಪ್ರೇಟ್ ಮಿಷಿನ್ ಇರಬೇಕು. ಅದನ್ನು ಕೂಡ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. 3 ಮಿಷಿನ್ ಪಾಸಿಟಿವ್ ಅವರಿಗೆ ಇದೆ ಈಗ. ಇದರಿಂದ 20 ಪೇಷಂಟ್ಗಳಿಗೆ ಸರಾಗವಾಗಿ ನಮಗೆ ಡಯಾಲಿಸಿಸ್ ಪಾಸಿಟಿವ್ ಇರುವವರು ಮಂಗಳೂರಿಗೆ ಹೋಗಿ ಡಯಾಲಿಸಿಸ್ ಮಾಡೋ ಬದಲಿಗೆ ಈಗ ಇಲ್ಲೇ ವ್ಯವಸ್ಥೆ ಇದೆ. ಯಾರಿಗಾದರೂ ಪಾಸಿಟಿವ್ ಅಟ್ಯಾಕ್ ಆದ್ರೂ ಇಲ್ಲೇ ವ್ಯವಸ್ಥೆ ಇದೆ ಈಗ. ಅದಂದರೆ ಅಲ್ಲ, ಅದು ಏನಂದರೆ ಈಗ ನಮಗೆ ಅದಕ್ಕೆ ಟ್ಯಾಬ್ಲೆಟ್ ಕೂಡ ನಮ್ಮ ಮಾಜಿ ಶಾಸಕರೇ ತರಿಸಿಕೊಟ್ಟಿದ್ದಾರೆ ಮಂಗಳೂರಿನಿಂದ ಫ್ರೀಯಾಗಿ. ಇಲ್ಲಾದರೆ 1 ತಿಂಗಳ ಟ್ಯಾಬ್ಲೆಟ್ಗೆ 17,500 ರೂಪಾಯಿ ಇದೆ. ನಾವು ಬಡ ರೋಗಿಗಳು ಎಲ್ಲಿಂದ ಕೊಡೋದು? ಇವರ ಈ ಹಿಂದಿನ ಕಂಪೆನಿಯ ಅಚಾತುರ್ಯದಿಂದ 20 ರೋಗಿಗಳಿಗೆ HCV ಬಂತು. ಯಾರು ಕೂಡ ಹಣ ಇದ್ದವರೆಲ್ಲ ಹೋಗಿದ್ದಾರೆ, ಮೊದಲು ಎಲ್ಲ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋಗಿ ಬಂದು ಡಯಾಲಿಸಿಸ್ ಮಾಡ್ತಾಯಿದ್ರು. ನಮ್ಮಂಥವ್ರಿಗೆ ಆಗಲಿಲ್ಲ. ನಾವು ಹೋಗಿ ಮಾಜಿ ಶಾಸಕರು ಅಂತ ಹೇಳಿದಾಗ ಅವರು ಬಂದು ವ್ಯವಸ್ಥೆ ಮಾಡಿಕೊಟ್ಟು ಈಗ ಉಚಿತವಾಗಿ ಟ್ಯಾಬ್ಲೆಟ್ ಸಿಗ್ತಾ ಉಂಟು ನಮಗೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಅದು ಏನಂದರೆ ಅದು ಲಿವರಿಗೆ ಸಂಬಂಧಿಸಿದ ಇದು ಲಿವರಿಗೆ ಬರುವ ವೈರಸ್. ಅದರಲ್ಲಿ ಈಗ ನಮ್ಮದೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು. ಅದು ಒಬ್ಬರಿಗೆ ಸ್ಪ್ರೆಡ್ ಆದಾಗಲೇ ನಮಗೆ ಆ್ಯಕ್ಚುಲಿ 3 ಮಂತಿಗೊಮ್ಮೆ ಅದನ್ನು ಚೆಕ್ ಮಾಡಲೇಬೇಕು ಕಂಪಲ್ಸರಿ. ಈ ಹಿಂದಿನ ಕಂಪನಿಯವರು ಅದನ್ನು ಮಾಡಲೇ ಇಲ್ಲ, ನಮಗೆ ಗೊತ್ತಿಲ್ಲ, ಅವರು ಮಾಡಿಸಲಿಲ್ಲ. ಒಬ್ಬರಿಗೆ ಅಟ್ಯಾಕ್ ಆದಾಗ ಅದು ನಮಗೆಲ್ಲರಿಗೂ ಟೆಸ್ಟ್ ಮಾಡಿಸಿದ್ರು ಓವರಾಲ್. ಆವಾಗ ಅದರಲ್ಲಿ 20 ಮಂದಿಗೆ ಪಾಸಿಟಿವ್ ಬಂತು. ಅದು ಕ್ಯೂರ್ ಆಗಬೇಕಾದ್ರೆ 3 ತಿಂಗಳು ಬೇಕೇ ಬೇಕು. ಕಂಟಿನ್ಯೂಸ್ 3 ತಿಂಗಳು ಟ್ಯಾಬ್ಲೆಟ್ ತಗೊಳ್ಬೇಕು ನಾವು. ಈಗ ನನಗೆ 2ನೇ ತಿಂಗಳು ಕಂಟಿನ್ಯೂ ಆಗ್ತಾ ಉಂಟು ಟ್ಯಾಬ್ಲೆಟ್ HCVಗೆ. ಅದೀಗ 8 ಮಿಷಿನ್ ಈಗಲೇ ಕಾರ್ಯಾಚರಿಸ್ತಾ ಉಂಟು. ಹೊಸತ್ತೆ ಫುಲ್ಲು. ಅದು ಒಂದು 2 ವಾರ ಆಯಿತು. ಅದೇ ನಾವು ನೋಡಿದ್ದೇವೆ. ಅದು ಕೆಳಗೆ ಅಲ್ಲ, ಅವರೇನು ಹೇಳಿ, ನಾವು ಖುದ್ದು ಹೋಗಿ ನೋಡಿದ್ದೇವೆ. ನಾವಂದರೆ ಕೆಳಗೆ 8 ಮಿಷನ್ ಈಗ ಇಟ್ಟಿದ್ದಾರೆ ಹೊಸ ಇದರಲ್ಲಿ. ಅದು ಇಲ್ಲಿ ಜಾಗ ಇಲ್ಲ. ಮತ್ತು 8 ಮಿಷಿನ್ ಈಗ ಆಲ್ರೆಡಿ ಹಾಕಿದ್ದಾರೆ ಹೊಸ ಮಿಷಿನ್ ಮೇಲೆ. ಇನ್ನು ಬಾಕಿ ಮಿಷಿನ್ ಹಾಕಲಿಕ್ಕೆ ಜಾಗ ಇಲ್ಲ ಮೇಲೆ, ಅದಕ್ಕೋಸ್ಕರ ಅದಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ.
ಅದಕ್ಕೆ ಬೇಕಾದ ವೈರಿಂಗ್ ಫೆಸಿಲಿಟಿ ಅದೆಲ್ಲ ಇಲ್ಲ ಮೇಲೆ. ಅದಕ್ಕೆ ಈಗ ಅದನ್ನು ಹೊಸತ್ತಕ್ಕೆ ಎಲ್ಲ ಫಿಟ್ ಮಾಡ್ತಾರೆ. ಮತ್ತು ಈಗ ಒಬ್ಬರು ಹೊಸತ್ತು ಇನ್ಚಾರ್ಜ್ ಬಂದಿದ್ದಾರೆ ಅಕ್ಷಿತ್ ಅಂತ, ಒಳ್ಳೆ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಮುಂಚೆ 1 ಲೀಟ್ರು 2 ಲೀಟ್ರು ನೀರು ಉಳಿತಿತ್ತು ಬಾಡಿಯಲ್ಲಿ ವೇಸ್ಟೇಜ್, ಈಗ ಏನಿಲ್ಲ, ಕ್ಲೀನ್ ಹೋಗ್ತದೆ. ನಾವು ಎಷ್ಟು ನೀರಿಟ್ಟೆವು ಅಷ್ಟು ಕ್ಲೀನ್ ಹೋಗ್ತದೆ. ಮತ್ತು ಆ ಮಿಷಿನಲ್ಲಿ ಇದು ಬಿ.ಪಿ ಎಲ್ಲ ಡೌನ್ ಆಗ್ತಾ ಇತ್ತು. ಹಳೆ ಮಿಷಿನಲ್ಲಿ ಬಿ.ಪಿ ಡೌನ್ ಆಗ್ತಾ, ಈಗ ಕ್ಲಿಯರೆನ್ಸ್ ಆಗ್ತದೆ. ಹಳೆ ಮಿಷಿನಲ್ಲೆಲ್ಲ ಒಮ್ಮೆಲೆ ಮೃತಪಟ್ಟಿದೆ ಅದೇ ಕಾರಣದಿಂದ. ಈ ಹಳೆ ಮಿಷಿನ್ ಸರಿಯಾಗಿ ವರ್ಕ್ ಆಗದೆ ಬಿ.ಪಿ ಲೋ ಆದ ತಕ್ಷಣ ಇವರು ಏನು ಮಾಡ್ತಾರೆ, ಡಿಸ್ಕನೆಕ್ಟ್ ಮಾಡ್ತಾರೆ. ನೀವು ಕೆಳಗೆ ಹೋಗಿ ಅಂತ ಹೇಳ್ತಾರೆ, ಕೆಳಗಿನವರು ಸೀದಾ ಮಂಗಳೂರು ಹೋಗಿ ಅಂತ ಹೇಳ್ತಾರೆ. ಮಂಗಳೂರಿಗೆ ಹೋಗುವಾಗ ಇಲ್ಲ, ಈಗ ಬಾಡಿ ಡೆಡ್ ಬಾಡಿ. ನಾನು ನನ್ನ ಗಂಡನನ್ನು ಕರ್ಕೊಂಡು ಬರುವಾಗ 3 ವರ್ಷ ಆಯಿತು ಡಯಾಲಿಸಿಸ್ ಸ್ಟಾರ್ಟ್ ಆಗಿ. ನನ್ನ ಲೆಕ್ಕದಲ್ಲಿ ಒಂದು 20 ಮಂದಿ ಡೆತ್ ಆಯಿತು. ಈಗ 56 ಮಂದಿ ಪೇಷಂಟ್ ಇದ್ದಾರೆ. 56 ಮಂದಿಯಲ್ಲಿ 20 ಮಂದಿ ಪಾಸಿಟಿವ್. 56 ಮಂದಿಯಲ್ಲಿ 36 ಮಂದಿ ನೆಗೆಟಿವ್ ಇದ್ದಾರೆ. ಅದರಲ್ಲಿ ಒಂದು 10 ಪೇಷಂಟು ಪಾಸಿಟಿವ್ ಬಂದ ಕಾರಣದಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆದರು. ಈಗ ಅವರೆಲ್ಲ ಬರ್ತಾ ಇದ್ದಾರೆ. ಕಡಿಮೆ ಇತ್ತು, ಅವ್ರ ಲೆಕ್ಕ ಕೊಟ್ಟಿದ್ದೇ ಕಡಿಮೆ. ನಾನು ಮತ್ತೆ ಕರೆಕ್ಟಾಗಿ ಒತ್ತಾಯ ಮಾಡಿ ಕೇಳುವಾಗ 20 ಕರೆಕ್ಟ್ ಲೆಕ್ಕ ಸಿಕ್ಕಿದೆ. 20 ಮಂದಿ ಪಾಸಿಟಿವ್ ಆಗಿ ಈಗ ಟ್ರೀಟ್ಮೆಂಟ್ನಲ್ಲಿ ಇದ್ದಾರೆ. ಯಾರ್ದು ಕಂಪ್ಲೀಟ್ ಆಗಲಿಲ್ಲ. ಅದೇ ನಮ್ಮದು ಈಗ ಲೈಫ್ ಏನಂದರೆ ಒಂದು 4 ದಿನ ಜಾಸ್ತಿ ಬದುಕುವಂಥ ಆಸೆಯಿಂದ ಬಂದದ್ದಿಲ್ಲ. ಬಟ್ ಈಗ ಏನೋ ಈ ಸರ್ಕಾರ ಒಂದು ವ್ಯವಸ್ಥೆ ಒಂದು ಚೆಂದಾಗಿ ಮಾಡಿಕೊಟ್ರು ನಮಗೆ, ಅದೇ ಖುಷಿ ಆಯಿತು. ಮತ್ತು ಅವರ ಬೆನ್ನಿಗೆ ದೇವಕಿ ಅಂತ ಆ ಹೆಂಗಸು ಒಳ್ಳೆ ಹೆಂಗಿದ್ರು. ಅವತ್ತೊಮ್ಮೆ ನೀರಿದ್ದು ಸಮಸ್ಯೆ ಆಯ್ತಲ್ಲ, ನೀರಿನ ಸಮಸ್ಯೆ. ಆ ಪೇಷಂಟನ್ನು ಅವರು ಟೆಸ್ಟಿಗೆ ಹಾಕಿದ್ದು ಡಯಾಲಿಸಿಸ್ಗೆ. ಅದರ ನಂತರ ಆ ಹೆಂಗಸಿಗೆ ಬಿ.ಪಿ ಡೌನ್ ಆಗೋ ಲೋ ಆಗೋದು, ಮೊನ್ನೆ ಹಾರ್ಟ್ ಫೇಲ್ ಆಗಿ ತೀರೋದು. ಹೆಂಗಸು ದೇವಕಿ ಅಂತ ಅವರು. ಆಮೇಲೆ ಶೇಷಪ್ಪ ಪೂಜಾರಿ ಅಂತ ಕಾವಳಕಟ್ಟೆಯವರು ಎಲ್ಲ 3 ಮಂದಿ ಒಂದು ದಿನ ಬಿಟ್ಟು 3 ಮಂದಿ 3 ದಿನ ತೀರೋದು. ಅದು 1 ವಾರ 2 ವಾರ ಆಯ್ತು ಅಷ್ಟೇ. ಹೌದು. ಈಗ ಅದೊಂದು ಯಾರಿಗೂ ಸಮಸ್ಯೆ ಇಲ್ಲ, ಎಲ್ಲರೂ ಖುಷಿ ಇದ್ದೇವೆ ಪೇಷಂಟ್ಗಳು. ಯಾಕೆಂದರೆ ಇನ್ನಾದರೂ ಒಂದು ವ್ಯವಸ್ಥೆ ಸರಿಯಾಯಿತಲ್ಲ ಅಂತ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗೋದಿಲ್ಲ ನಮ್ಮ ಮಾಜಿ ಶಾಸಕರು. ಯಾಕಂದರೆ ನಾವು ನಮ್ಮ ಶಾಸಕರನ್ನು ಅವಹೇಳನ ಮಾಡುವುದಂತಲ್ಲ, ನಾವು ಖುದ್ದಾಗಿ ಅವರಿಗೆ ರೈಟಿಂಗಲ್ಲಿ ಕೊಟ್ಟಿದ್ದೇವೆ, ಸರಿ ಈ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ. ಅವರು ಹೇಳೋದು ಒಂದೇ, ಅದು ನಮ್ಮ ಅಂಡರಲ್ಲಿ ಇಲ್ಲ, ಅದು ಟೆಂಡರ್ ಕೊಟ್ಟಿದೆ, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. 2-3 ಸಲ ನಾನೇ 2-3 ಸಲ ಲಿಖಿತವಾಗಿ ಕೊಟ್ಟಿದ್ದೆ, ಬರಲೇ ಇಲ್ಲ. ಅಟ್ಲೀಸ್ಟ್ ಬಂದು ಏನಾದರೂ ಕೇಳಬೇಕಿತ್ತು, ಅದು ಕೇಳಲಿಲ್ಲ. ಆದರೆ ಈ ಸರ್ಕಾರವನ್ನು ನಮಗೆ ಒಂದು ನೆಮ್ಮದಿಯಿಂದ ಬದುಕುವಂತೆ ದಾರಿ ತೋರಿಸಿ. ಈ ಬಗ್ಗೆ ಏನೊಂದಂದರೆ ನಮಗೆ ಒಂದು ಸಹಕಾರ ನೀಡಿದ್ದಕ್ಕಾಗಿ ನಮ್ಮ ಮಾಜಿ ಶಾಸಕರಿಗೆ ಒಂದು ಸಣ್ಣ ಸನ್ಮಾನ ಮಾಡ್ತೇವೆ ಅಂತ ರಿಕ್ವೆಸ್ಟ್ ಕೇಳಿಕೊಂಡು ಅವರನ್ನು ವಂಗೇರನ್ನು. ಅವರು ಬೇಡ, ನಮಗೆ ಬೇಡ, ಯಾಕೆಂದರೆ ಅದು ಇಲ್ಲಿ ಶಾಸಕರಿರುವಾಗ ಅವರಿಗೆ ಒಂದು ಅವಮಾನ ಆಗ್ಬೋದು, ಆ ಥರ ಮಾಡೋದು ಬೇಡ, ನೀವು ಖುಷಿಯಾಗಿದ್ದರೆ ಸಾಕು ಅಂತ ಅವರು ನಮ್ಮನ್ನು ಅಲ್ಲೇ ಹರಿಸಿದರು. ಅದು ಅವರ ಒಂದು ದೊಡ್ಡ ಗುಣ. ಸನ್ಮಾನ ಎಲ್ಲ ಬೇಡ, ನೀವು ಚೆನ್ನಾಗಿರಿ, ನೀವೊಂದು 4 ದಿನ ಬದುಕಿದರೆ ನನಗೆ ಖುಷಿ ಅಂತ ಹೇಳಿ. ನನಗೆ ಅದು ನಾವಂದರೆ ಪ್ರೀತಿಯಿಂದ, ಅಂದರೆ ನಾವು ಹಣ ಇದ್ದು ಮಾಡೋದಲ್ಲ, ನಮಗೊಂದು ಗೌರವ ಕೊಡೋಣ ಅಂತ ಒಂದು ಮನಸ್ಸಲ್ಲಿತ್ತು. ಅದು ಅವರು ಅದನ್ನು ಇದು ಮಾಡಿದರು. ಹಾಗೆ ನನಗೆ ಅದೊಂದು ಆಸೆ ಇತ್ತು, ಅವರು ಅದನ್ನು ಸ್ವೀಕರಿಸಲು ನಿರಾಕರಿಸಿದರು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com.